ಮಗದಿ ಬಂದ ಸಚಿವ ತುಹಿನಗಿರಿಯ ತಪ್ಪಲಲ್ಲಿ ಒಮ್ಮೆ ವಿಹರಿಸಿ ಬರೋಣ ಅಂತ ಯೋಚನೆ ಮಾಡಿದೆ. ಹೌದು, ತೊಂದರೆ ಇಲ್ಲ, ನಿಮ್ಮ ಜೊತೆಯಲ್ಲಿ ನಾನು ಕೂಡ ಇದ್ದೇನೆ. ಬಂದು ಸೇರಿಕೊಂಡಿದ್ದೇವೆ ಬಿಂದುಗೋಸ್ಕರ ಅಂತಾನೆ. ನೋಡಬಾರದೆ ತಡದಿಂದಾಗಿ ಹತ್ತಿಂದ ಇದ್ದ ಸಾಗುತ್ತಾ ಇದ್ದೇವೆ. ಅಪ್ಪ ಹೇಳಿದಂತ ಮಾತು ನಮಗೆ ನೆನಪಿಗೆ ಬರ್ತಾ ಇದೆ. ನೇರವಾಗಿ ಇಲ್ಲಿರುವುದಲ್ಲ, ಅವನ ದುಷ್ಟ ದಾನವನಿಗೆ ನೀವಿದ್ದೀರವಂತ ವಿಚಾರವನ್ನು ತಿಳಿಯಬೇಕಿದ್ರೆ ಗಾಯನವನ್ನು ಪಾಡಬೇಕು. ಲಯಬದ್ಧವಾದಂತಹ ಗಾಯನ ಬೇಕಲ್ಲ. ಹೇಗೆ ತಾಳಕ್ಕೆ ಹೊಂದುವ ಹಾಗೆ ಗಾಯನವನ್ನು ಆಡುತ್ತಾ ಪಾಡುತ್ತಾ ಇದ್ರೆ ಆ ಗಾಯನದ ಸ್ವರವನ್ನು ಕೇಳಿಕೊಂಡು ದೈತ್ಯ ದಾನವ ನೇರವಾಗಿ ನಮ್ಮಲ್ಲಿಗೆ ಬರ್ತಾನೆ. ಬಂದಂತಹ ರೈತರಿಗೆ ಕಡೆಗಡೆ ನೋಡದಿಂದಾಗಿ ನಮ್ಮತ್ತ ಆಕರ್ಷಣೆಗೊಳಿಸುವಂತೆ ಮಾಡಬೇಕು. ತಡ ಮಾಡದಂತೆ ಉತ್ಸಾಹವಂತಹ ಗಾಯನವನ್ನು ಆಡುತ್ತಾ ಪಾಡುತ್ತಿರುವ ಕರ್ಣಾನಂದ ಗಾಯನವ ಕೇಳುತ್ತ ಹೇಳಲು ಕೇಳಿಸುತ್ತಾ ಇರುವುದು ಕರ್ಣಾನಂದ ಗಾಯನ ಕೇಳುತ್ತ ನಡೆತವುದು ಮೋಹಿನಿಯ ಕಂಡೆಂದನು ಮನದಿ ದೈತ್ಯ ಎದೆಗೆ ನಮ್ಮ ಮಾಲಿನಿ ನಂದೆ ಅಮಮ ಮಾಲಿನಿ ರಮ್ಮೆ ಅಮಮ ವಿನಗಾಲೆ ಜಗ ಮನ ಮೋಗನೆ ಎದಗಾಲೆ ಮನ ಮೋಗನೆ ಏನಾಂಗ ನಿವ ಬದಲೆಯ ಕಂಡು ಏನಾಂಗ ನಿವ ಬದಲೆಯ ಕಂಡು ಪಂಚಮನ ಹೆಚ್ಚು ಸಲವ ಕೊಂಡು ಪಂಚಮನ ಕೊಳ್ಳುವನನ್ನು ಸಲವ ಕೊಂಡು ಏನೇ ಮಾಲಿಗೆ ರಮ್ಮೆ ಜನಗಾಳೆ ನಿಜಗಮನ ಮೋಹನೆ ಸಚಿವ ಅರಮನೆಯಿಂದ ಬರುವಾಗ ಸರಿಯಾಗಿ ನಾನು ಕೊಟ್ಟ ಗುಳಿಗೆ ನೀವು ತಗೊಳ್ಳಿಲ್ಲ. ಅಯ್ಯೋ ಗಳಿಗೆ ತಪ್ಪದೆ ಕೊಟ್ಟಿದ್ದೇನದಲ್ಲ. ಅಲ್ಲ ಇಲ್ಲಿಗೆ ಬರ ಅಯ್ಯೋ ಅಂತ ಹೇಳ್ತಾ ಎದೆ ನೋವಾದಲ್ಲ ನನಗೆ. ಎದೆಯೊಳಗೆ ಭಾವನೆ ಅಲ್ಲ ಈ ಅರಣ್ಯ ಪ್ರದೇಶಕ್ಕೆ ಬರುವಾಗ ಇಲ್ಲಿಗೆ ಬರುವಾಗ ಯಾಕೆ ಈ ಭಾವನೆ ಅಂತ ನನಗೆ ಇಲ್ಲ. ಈ ಸಲ ನಾನು ಬದುಕುವುದಿಲ್ಲ. ಅಯ್ಯೋ ಯಾರಲ್ಲಿ ಯಾರಾದ್ರೂ ವೈದ್ಯರಿದ್ದರೆ ಕಳೆದುಕೊಂಡು ಯಾಕೆ ಬದುಕುವುದಿಲ್ಲ? ಯಾಕೆ ಬದುಕಲಿಕ್ಕೆ ಹೋಗಿ ಇಡುವುದಿಲ್ಲ. ಪಂಚಬಾಣ ಸಾಧಾರಣ ಒಂದು ವಾರವೇ ಸಾಕಾದಿತ್ತು. ಈ ಪಂಚಬಾಣದ ನಂತರ ಏನಾದಿತ್ತು? ಪಂಚಬಾಣ ಅಂದ್ರೆ ಚರ್ಮಕ್ಕೆ ಗಾಯ ಮಾಡುವುದಲ್ಲ, ಮತ್ತೆ ಮನಸ್ಸಿಗೆ ನೋವು ಮಾಡುವುದು. ಮನಸ್ಸಿಗೆ ಗಾಯ ಮಾಡುವುದು. ಗೊತ್ತಾಗದಾಗೆ ಬಿಟ್ಟ. ಯಾವ ನವ ಪಾಪಿ ಮಗ ಗೊತ್ತಾಗದ ಹಾಗೆ ಬಿಟ್ಟವನು
ಮನ್ಮಥನ ಅವರಲ್ಲಿದ್ದಂತಹ ಪಂಚ ಕಾಯಕಗಳನ್ನು ತೆಗೆದು ನಮ್ಮ ಎದೆಗೆ ಗುರಿಯಾಗಿಸಿದ್ದೆವು. ಅಯ್ಯೋ ನಾವು ಬಿಂದು ಸರೋವರದ ತೀರಕ್ಕಲ್ವೇನೋ ಬಂದದ್ದು, ನಿಖಾರಲ್ವೇನೋ ಕೈಗೊಂಡ ನಿಜ ಮುಂದುವರಿಯುತ್ತಾ ಇರುವಾಗ ಇಲ್ಲಿಗೆ ಪೀಡಿಸಿದ್ದು ಕರ್ಣಾನಂದಕರವಾದ ಗಾಯನ ಅಲ್ವೇನು. ಗಾಯನ ಅದು ನನಗೆ ಯಾಕೆ ಕೇಳಿಸಿದ್ದು, ಇದು ಮತ್ತೆ ಯಾಕೆ ಗಾಯನ ಕೇಳಿಸಿದ್ದು? ಇನ್ನೇ ನಿಮಗೆ ಒಳ್ಳೆಯದಕ್ಕಿಂತ ಮೊದಲು ಎಂತದಕ್ಕೆ ಒಳ್ಳೆದಿದ್ದಲ್ಲ ನಿಮಗೆ ಕೇಳಿಸ್ತಾ? ಹಾಗಲ್ಲ, ಕೇಳಿದ್ರೆ ಒಳ್ಳೆಯದು ಕೆಟ್ಟದ್ದು ಆಲೋಚನೆ ಮಾಡುವುದಿಲ್ಲ. ಓ ಹಾಗೆ ತಂಪಾದ ಗಾಯನ, ತಂಪಾದಂತಹ ಪರಿಮಳ ಎಲ್ಲಿಂದ ಬಂತು ಇದನ್ನು ಹಾಗೆ ಸ್ವಲ್ಪ ಕಣ್ಣರಳಿಸಿದೆ, ಮೂಗುವರಳಿಸಿದೆ, ಒಟ್ಟಿಗೆ ನೋಡಿದೆ. ಏನಾಯ್ತು? ಕಂಡೆ, ಯಾವ ಕಂಡೆ? ನಾನು ಕಂಡೆ. ಓ ನೀವು ಕಂಡಿರಿ? ಬಿಂದು ಸರೋವರದ ಆಪದಿಯ ತಡಿಯಲ್ಲಿ ಅಪೂರ್ವವಾದಂತಹ ಸೌಂದರ್ಯವನ್ನು ಹೊಂದಿದ ಲಾವಣ್ಯವತಿಯಾದಂತಹ ಅವಯವನಾಗಿ ಒಬ್ಬಳಾಕೆ. ಈ ಕಾಯಿಲೆಯಲ್ಲಿಯೂ ಈ ಸರೋವರ ತಕ್ಕದಲ್ಲಿ ಯಾವಳಾದ್ರೂ ಹೆಣ್ಣು ಮಗಳು ಬರಲಿಕ್ಕೆ ಸಾಧ್ಯವೋ? ಏನು ಸುಮ್ಮನೆ ಯಾಕೆ ಈ ಕನಸಿನೆಲ್ಲ ಕಟ್ಟಿಕೊಂಡು? ಏನು ನನಗೆ ಭ್ರಮೆ? ಮತ್ತೇನು? ಏನು ಹಗಲುಗನಸು ಕಾಣುವುದು? ಮನ್ಮಥನು ಮಾತನಾಡಿದ್ದಲ್ಲ, ಹಾಗೇನಾದ್ರೂ ಭ್ರಮೆ ಬಂದಿರಬೇಕು. ಹಗಲುಗನಸನ್ನಾದರೂ ನನಸಾಗಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿದ ಭಟ್ಟ ಅಂತ ಅದರಲ್ಲಿ ನಾನು ಹಗಲುಗನಸು ಕಾಣುತ್ತೆ. ಮತ್ತೇನು? ಒಮ್ಮೆ ಕಣ್ಣರಿಗೆ ಆಪದಿಗಳು ನಿನಗೆ ಅರ್ಥ ಆಗುತ್ತದೆ. ನನಗೆ ಏನು ಚಂದ, ಏನು ಅಂತ ನನಗೆ ಅಲ್ಲಿ ಗೋಚರಿಸುವುದಿಲ್ಲವಲ್ಲ. ನೀನು ಬೇಕಾದಲ್ಲಿ ನೋಡುವುದಿಲ್ಲ, ಏನು ಇಲ್ಲದಲ್ಲಿ ನೋಡಿದರೆ ಮತ್ತೆ ಗೋಚರಿಸುವುದಿಲ್ಲ. ಅಲ್ಲ, ಎಲ್ಲ ಕಡೆ ನಾನು ಸುತ್ತಾಗಿ ನೋಡಿದೆ. ಇರುವಲ್ಲಿಗೆ ನೋಡ ಆಗದು ಇರುಗ. ಮುಂಚೆ ಹೊಡೆದಾಗಿದ್ದು ಒಂದು ಭಾವನೆಯ ಒಂದು ಹೇಳಿದಂತೆ ಯಾರಂತ ಯಾಕೆ ಅಲ್ಲಿಗೋ ಈ ಗುಡ್ಡಗಾಡು ಪ್ರದೇಶವಲ್ಲೋ ಏನು ಕಾಷ್ಟಕವೋ ಏನೋ ಆಗಿರ್ಬೇಕು. ಒಂದು ಸೌದೆ ಕೊಂಡೋಗುವ ಹೆಣ್ಣಿನಾಗಿ ಕಾಣ್ತಾಳೆ. ಮತ್ತೆ ಯಾಕೆ ಇಲ್ಲಿಗೆ ಸುಮ್ಮನೆ ಬರಬೇಕು? ಅಲ್ಲೂ ಎಲ್ಲ ಮತ್ತೆ ಯಾರೋ ಇದು ಯಾರೋ ನಮ್ಮಾಗೆ ಕೆಲಸ ಇಲ್ಲದೆ ಇದ್ದವರು ತಿರುಗಾಟಕ್ಕೆ ಬಂದದ್ದು. ತಿರುಗಾಟಕ್ಕೆ ಆಗಿರಬಹುದು. ನಾವು ಬೇಗ ಬಂದಿದ್ದೇವೆ ಹಾಗೆ. ನಾವು ತಿರುಗಾಟಕ್ಕೆ ಬಂದವರು ಯಾರೇ ಇರಲಿ, ಯಾರಾದ್ರೆ ನಮಗೆ ನಮಗೆ ಯಾರಾದ್ರೆ ನಮ್ಮ ಧೈರ್ಯ ನಾವು ಬಂದು ಹೋಗ್ಬೇಕು. ನಮಗೆ ಯಾರಾದ್ರೆ ನಮಗೆ ಯಾರಾದ್ರೂ ನಮಗೆ ಸುಮ್ಮನೆ ಅವರ ವಿಚಾರ ನಮಗೆ ಯಾಕೆ ನಾವು ಹೋಗುವ. ಓ ನಮಗೆ ಯಾರಾದರೇನು ಅಗತ್ಯ ಕೊಂದಬೇಕಂತೆ ಶಾಶ್ವತ ಸುಧಾರಿಸಿ ಬಿಡುವಂತ ಕಂಡ ಹೊಳೆಯಲ್ಲಿ ಮುಳುಗಿರ್ತಾರೆ. ಆಗುದಾದ್ರೆ ಊರೇನು ತಪ್ಪಲ್ಲ. ಈ ವಿಚಾರವಾಗಿ ನನ್ನಲ್ಲಿ ಹೇಳುವುದಾ? ಮತ್ತೆ ನೀವು ಹೇಳಿದ ಮೇಲೆ ನಾವು ಯಾಕೆ ಸುಮ್ಮನೆ ಇರುವುದು? ನಿಮ್ಮಿಂದ ಆಗುವುದಿಲ್ಲ, ನಮ್ಮಿಂದ ಹಾಗಾದ್ರೆ ಇವಳು ಯಾರು ಅಂತ ನಮಗೆ ಬೇಕಲ್ಲ. ಇವರನ್ನು ಕರೆಯುವುದಾದ್ರೆ ಹೇಗೆ ಕರೆಯುವುದು? ಮಾತಾಡಿಸುವುದು ಯಾರು? ಯಾರು ಯಾರು ಅಲ್ಲ, ಈಗ ಮೊದಲು ಹೋಗಿ ಮಾತಾಡ್ತಿದ್ರೆ ಹೇಗೆ, ನಾನೊಮ್ಮೆ ಮಾತಾಡಿಸಿ ನೋಡಿದ್ರೆ ಹೇಗೆ? ಅಭ್ಯಾಸ ಇದ್ರೆ ಸುಮ್ಮನೆ ಅಭ್ಯಾಸ ಇಲ್ಲದೆ ಕೆಲಸ ನಿಮ್ಮೊಟ್ಟಿಗಿರುವಾಗ ನಮಗೊಂದು ಅಭ್ಯಾಸ ಇಲ್ಲದೆ ಇರ್ತದೆ. ಇಲ್ಲದಾಗ ಮಾಡಿ ಹಾಕಬೇಡ. ಹಾಗೆ ಮಾಡ್ಲಿಕ್ಕಿಲ್ಲ, ಒಳಿದು ಬರ್ತದೆ ಅಂತ ನೋಡು. ಒಂದು ಪ್ರಯತ್ನ ಒಂದು ಸಂದು ಎಲ್ಲಾದ್ರೂ ಮುಂದೆ ಏನಾದ್ರೂ ಪ್ರಯೋಜನಕ್ಕೆ ಹೇಗೆ ಮಾತಾಡಿಸಬಲ್ಲೆ? ಹೇಗೆ ಮಾತಾಡಿ? ನಾನು ಸರಿಯಾಗಿ ನನ್ನನ್ನು ನೋಡುತ್ತಾ ಇರಿ ನೀವು. ತಲೆಗೆ ಎಂಟೆ ಹಾಗಾಯ್ತಾ ಈಗ? ಹಾಗೆ ಮತ್ತೆ ಮಾತಾಡಿಸುವುದು ಹೇಗೆ ನಾನು? ಹೆಣ್ಣು ಮಕ್ಕಳು ಕೋಮಲೆಯರಲ್ವೇನು? ಹೌದು, ಅವರನ್ನು ನಿನಗೆ ಇಷ್ಟು ದೊಡ್ಡ ನನಗೂ ಕೋಮಲತೆ ಬಂತು. ಅದಕ್ಕೆ ಈ ರೀತಿಯಲ್ಲಿ ನಾನು ಮಾತಾಡಿಸಿದ್ದು. ನೀವು ಕೋಮಲತೆ ಮತ್ತೇನು? ನಿನ್ನ ಸ್ವರ ಕೇಳಿದ್ರೆ ಕಿವಿಗೆ ಅಂಕುಶ ಹಾಕಿದಾಗ ಅಷ್ಟು ಕರೆದಾಗಿ ಕಳಿಸಿದ ಆಗಲ್ಲ. ಕಷ್ಟರು ಅತ್ತೆ ಈಗ ಹೆಸರು ಗೊತ್ತಿದೆ ಮಾತಾಡಿಸಿದ ಪರಿಚಯ ಇದ್ದವರನ್ನೇ ಮಾತಾಡಿಸುವಂತ ಕೂತ್ರೆ ಯಾರನ್ನು ಮಾತಾಡಿಸಲಿ? ಮಾತಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಮಾತಾಡ್ತಾ ಹೋದಾಗ ಮತ್ತೆ ಪರಿಚಯ ಮತ್ತೆ ಪರಿಚಯ ಆಗ್ತದೆ. ಆ ಬಳಿಗೊಂದು ಹೆಸರು ಇಟ್ಟು ಮಾತಾಡುವ. ಕೋಮಲ ಅಂತ ಹೇಳ್ತೇವೆ. ಎಂತ ಕೋಮಲ? ಮತ್ತೆ ಅದು ಅಂಗಕ್ಕಾಯಿ ಬೇರೆ ಕಮಲ ಅಂತ ಹೇಳ. ಎಂತ ಕಮಲ? ಕಮಲ ಅಂತ ಒಂದು ಹೆಸರು ಬರವರೇ ಹಾಗೆ ಇವತ್ತು ಬೇರೆ. ನೀವೇ ಒಂದು ಊರು ಕಳಿ ಮುಖಕ್ಕೆ ಒಂದು ಹೆಸರು ಇಡುವ. ಮುಖಕ್ಕೆ ಯಾಕೆ ಹೆಸರು? ವ್ಯಕ್ತಿಗೆ ಅಲ್ಲ, ಮುಖಕ್ಕೆ ಉಪ್ಪು ಆಗುವುದೇ ಹೆಸರು. ಹಾಗೆಂದು ನೀನು ಹೇಳಿದ ಕಮಲ ಕಮಲವೇ ಪಕ್ಕದ ಅರ್ಥ ಆಗ್ಲಿಕ್ಕಿಲ್ಲ. ಹಾಗಿದ್ದ ಕಮಲ ಹೇಗೆ?
ಓ ನೀರಜಮುಖಿ ನಿರಜಮುಖಿ ವೈಯಾರದ ಸತಿ ನೀ ಯಾರನ್ನು ತಲೆ ಬೇಳೆ ನೀ ಯಾರನ್ನು ತಲೆ ಬೇಳೆ ನೀರಜಮುಖಿ ವೈಯಾರದ ವೈಯಾರದ ಸತಿ ನೀಯಾದೆನ್ನು ತಲೆ ಬೇಳೆ ನೀಯಾದೆನ್ನು ತಲೆ ಬೇಳೆ ವಾರಣ ವಾರಣ ಯಾನೆ ವಾರಣ ಯಾನೆ ವಾರಣ ಯಾನೆ ವಾರಣ ಯಾನೆ ಕೃಪಾರಸ ಬೀರಿ ವಿಚಾರವ ತಿಳುಗಿತು ಕಾರುಣ್ಯ ವಂತಲೆ ನೀರದ ಮುಖಿ ವೈಯಾರದ ಸತಿ ನೀನಾದನು ತಲೆ ಬೇಳೆ ವಾರಣ ಕೃಪಾರಸ ಬೀರಿ ವಿಚಾರವ ತಿಳುಗಿತು ಕಾರುಣ್ಯವಂತಲೆ ನೀರಜಮುಖಿ ವೈಯಾರದ ಸತಿ ನೀಯಾದೆನು ತಲೆ ಬೇಳೆ ವಾದನ ಯಾನೆ ಕೃಪಾನದಲ್ಲಿ ವಿಚಾರದ ತಿಳುಗಿತು ಕಾರುಣ್ಯವಂತನೆಯ ನಮ್ಮವರು ಹೋಗ್ತಾ ಇದ್ದಾರೆ ನಮ್ಮವರು ಹೋಗ್ತಾ ಇದ್ದಾರೆ ನಮ್ಮವರು ಹತ್ತಗಳಿಗೆ ಹೋಗ್ತಾ ಇದ್ದಾರೆ ನನ್ನವರು ಇದ್ದಾರೆ ಜೊತೆಗೆ ಯಾಕೆ ಅಲ್ಲ ಜೊತೆಗೆ ಹೇಳಿದ್ ನಾನು ಓಹೋ ಹೆದರಿಕೊಳ್ಬೇಕಾದ್ದೇನೂ ಇಲ್ಲ ಆ ಓ ನೀರಜಮುಖಿ ಓ ವೈಯಾರದ ಸಖಿ ನಿನ್ನನ್ನು ನೋಡಿದರೆ ಒಂದೊಮ್ಮೆಗೆ ಆ ಕುತೂಹಲವೇ ಆಗಿ ಹೋಯಿತು ಹೌದೇ ಹೇಗೆ ವಿಧಾತನ ಸೃಷ್ಟಿಯಲ್ಲಿ ಆ ಅನೇಕ ಸೊಬಗುಗಳನ್ನು ನಾನು ಕಂಡಮ ಆದ್ರೆ ಯಥಾರ್ಥಕ್ಕೆ ಹೇಳ್ತೇನೆ ಏನದು ಇಂಥ ಒಂದು ಹೆಣ್ಣನ್ನು ನಾನು ಇಷ್ಟರೊಳಗೆ ನೋಡಿಲ್ಲ ಯಾಕೆ ಅಂತ ಚಂದ ಓಹೋ ಚಂದ ಅದು ನಗು ಯಾಕೆ ಅಂತ ಹಾಗೆ ಗೊತ್ತಾಗಿಲ್ಲ. ಲೋಕದಲ್ಲಿರುವ ಹೆಣ್ಮಕ್ಕಳ ಕುರುಪಿಗಳು ಅಂತ ಅರ್ಥ ಅಲ್ಲ ಆ ಒಳ್ಳೆ ಚಂದದ ಹೆಣ್ಮಕ್ಕಳಿದ್ದಾರೆ ಇದ್ದಾರೆ ಆದರೂ ಆ ಒಂದೊಂದೆಲ್ಲಿ ಆದ್ರೂ ಬರಬೇಕು ಹೌದಾ ಆ ವಿಧಾತನಿಗೆ ಸ್ವಲ್ಪ ಮತ್ಸರ ಆ ಎಲ್ಲರನ್ನು ಒಂದೇ ಕಡೆಗೆ ಕೊಡುವುದಿಲ್ಲ ಓಹೋ ಏನಾದ್ರೂ ಒಂದು ಕೊರತೆ ಇಟ್ಟುಕೊಳ್ತಾನೆ ಹೌದು ಯಾಕಂದ್ರೆ ಅವನ ದೊಡ್ಡಸ್ತಿಗೆ ಬೆಳೀಲಿಕ್ಕೆ ಬೇಕಾಗ ಆಹಾ ಮತ್ತೆ ಎಲ್ಲ ಇನ್ನೊಬ್ಬನಿಗೆ ಕೊಟ್ಟು ಬಿಟ್ಟು ಅವನಿಗಿಂತ ದೊಡ್ಡವರಾಗುವುದಿಲ್ಲ ಹೌದು ಆದ್ರೆ ನಿನ್ನ ಮಟ್ಟಿಗೆ ಹಾಗಲ್ಲ ಹಾಗೆ ಮಾಡ್ಲಿಲ್ಲ ನೀವು ನಿಜವಾಗಿ ಬ್ರಹ್ಮನ ಸೃಷ್ಟಿ ಮಾಡಿದ ಬೇಡ ಅಲ್ಲ ಅಂತ ನಾನು ವಂಚನ ಹಾಗಲ್ಲ ಆ ಬ್ರಹ್ಮ ಸೃಷ್ಟಿಯಲ್ಲಿ ಏನಾದ್ರು ಒಂದು ಕೊರತೆ ಇರ್ತದೆ. ಆ ಇದರಲ್ಲಿ ಕೊರತೆಯೇ ಹೌದಾ ಇದು ಹೊಗಳದು ಮಾತ್ರವಲ್ಲ ಎಂತದ್ದು ಬಾಗಿದ ಹುಬ್ಬು ನೀಳ ಮೂಗು ಆ. ಮತ್ತೆ ವಿಶಾಲವಾದ ಕಣ್ಣು ಸಣ್ಣ ಬಾಯಿ ಆ. ಬಿಳಿ ಬಿಳಿ ಹಲ್ಲು ಓಹೋ. ಕೆಂಪಾದ ಕೆನ್ನೆ ಬಲಪುರಿ ಶಂಕದಂತಹ ಕೊರಳು ಮರಿಯಾನೆ ಸುಳ್ಳಿಲ್ಲಂತ ಕೈ ಸಿಂಹ ಕಾಟಿ ಆ. ಮತ್ತೆ ಬಂಗಾರದ ಕನಸಿರು ತಾಯಿದೆ ಯಾಕೆ ನಗು ಅರುಣೋದಯದ ಕಾಲದಲ್ಲಿ ಆ ತಿಳಿ ನೀರಿನಲ್ಲಿ ಮೇಲಕ್ಕೆ ತಲೆ ಎತ್ತಿದಂತಹ ಆ. ತಾವರೆಯ ಮುಗ್ಗಿನಾಗೆ ಕಾಣ್ತದೆ ನಿನ್ನ ಎದೆ ನೋಡಿಗೆ ಹೌದಾ ಆದ್ದರಿಂದಲೇ ನಿನ್ನ ಬಗ್ಗೆ ಒಮ್ಮೆಲೆ ಆಸಕ್ತಿ ಮೂಡಿತು ಹಾ ನಿನ್ನ ನಿರ್ಧಾರಿಸೋಣ ಯಾರು ನೀನು ಆ. ವಾರಣಯಾನೆ ಬಂಧುಗಳಿಂದ ಮದಗಜಗಮನೆ ಮುಂದೆಲ್ಲಿಗೆ ಆ. ಕರಿಗಮನೆ ಇಲ್ಲಿ ನಿಂತದ್ಯಾಕೆ ಆ. ಅನ್ನುವುದನ್ನೆಲ್ಲ ತಿಳಿದುಕೊಳ್ಳಬೇಕನ್ನೋ ಅಪೇಕ್ಷೆ ಉಂಟು ಹೇಳುವೆಯೋ ನನ್ನ ಪರಿಚಯವೇ ನಡೆಸಬೇಕು ಕೆಳುದೈತ ತಿಲಕ ರಸಿಕ ಕೆಳುದೈತ ತಿಲಕ
ತಿಲಕ ರಸಿಕ ರಸಿಕ ಕೇಳುದೈತನ ಹೇಳುವ ನುಡಿಯನು ಕೇಳುದೈತನ ಹೇಳುವ ನುಡಿಯನು ಆಲೋಚಗೊಳ್ಳದೆ ನೀನು ಎಲ್ಲವರ ಜನರು ಎತ್ತಿ ಮುದದಿ ಪೊರೆಗೆ ಮೋಗಿನಿ ಎನ್ನುತ್ತದೆ ಕರೆಯೇ ಭಯದ ಮತ್ತೆ ಬೆಳೆಯ ನನಗೆ ಜಗತ್ತಿನತ್ತು ಕೊಳಲಿ ಕೊಳಲಿ ಅರಸು ಕಲ್ಲ ವಿಷದನು ಇದ್ದನು ಬಂದಿಗೆ ಇದ್ದ ಜಗತ್ತಿನತ್ತು ಕೊಳಲಿ ಅರಸು ಕಲ್ಲ ವಿಷದನು ಇದ್ದನು ಬಂದಿಗೆ ರಸಿಕ ಗೇಳು ಕಲಿತ ತಿಲಕ ಕೇಳು ಅಲಸೆಗೊಳ್ಳದೆ ಎಲ್ಲವ ಕೇಳು ಸಜ್ಜನಿಲಗೆ ನನ್ನ ಪರಿಚಯನೂ ಕೇಳ್ತಾ ಇದೆಯಲ್ಲ, ಪರಿಚಯ ಹೇಳದೆ ಹೋದ್ರೆ ಖಂಡಿತವಾಗಿ ದುರಾಂಕಾರವಾಗ್ತದೆ, ತಪ್ಪಾಗ್ತದೆ. ಯಾರೇ ಆಗ್ಲಿ ಪರಿಚಯ ಇಲ್ಲದವರು ಬಂದು ಪರಿಚಯ ಕೇಳಿದ್ರೆ ತನ್ನಂತ ಪರಿಚಯವನ್ನು ತೋಡಿಕೊಳ್ಳುತ್ತೆ. ಆದ್ರೆ ಸರಿಯಾದಂತ ವಿಳಾಸ ಇದ್ರೆ ಪರಿಚಯ ಹೇಳಬಹುದು. ನನಗೆ ವಿಳಾಸವೇ ಇಲ್ಲವಲ್ಲ. ಹೌದು, ಯಾಕೆ ಗೊತ್ತಾ, ಹುಟ್ಟುವಾಗ ಉತ್ತಮ ಗುಣ ಹುಟ್ಟಿದ್ದೇನಂತೆ. ಆದ್ರೆ ನನ್ನ ಅಪ್ಪ ಪೆಪ್ಪ. ಹೌದು, ಒಳ್ಳೆ ಮಕ್ಕಳು. ಅಯ್ಯೋ, ಪೆಪ್ಪ ಅಂತಂದ್ರೆ ಬುದ್ಧಿಯಲ್ಲಿ ಬೆಪ್ಪ ಅಂತ ಹೇಳ್ದಲ್ಲ, ಅಪ್ಪ ಯಾರಂತ ಗೊತ್ತಿಲ್ಲ. ಹಾಗಿದ್ರೆ ಅಪ್ಪ ಬೆಪ್ಪ ಅಲ್ಲ, ನೀನು ಬೆಪ್ಪ. ಯಾಕೆ? ಅಪ್ಪ ಯಾರು ನೀನು ಗೊತ್ತಿಲ್ಲ. ಹೌದು, ಅಮ್ಮ ಉಮ್ಮ. ಅಮ್ಮ ಉಮ್ಮ. ಹೌದು. ಹಾಗಿದ್ರೆ ಅಪ್ಪ ಉಪ್ಪ ಆಗಿರ್ಬೇಕು. ಯಾಕೆ? ಅದು ಉಮ್ಮ ಆದ್ರೆ ಮತ್ತೆ ಅಪ್ಪ ಉಪ್ಪನೇ. ಹಾಗಲ್ಲ, ಅಮ್ಮ ಯಾರಂತ ನನಗೆ ಗೊತ್ತಿಲ್ಲ. ಹುಟ್ಟಿದ ಅಕ್ಷರವೇ ಅಪ್ಪಮ್ಮರನ್ನು ಕಳೆದುಕೊಂಡಿದ್ದೇನಂತೆ ನಾನು. ಓ, ಅಪ್ಪ ಅಮ್ಮನ್ನು ಕಳ್ಕೊಂಡಿದ್ದಿ. ಹೌದು. ಹೋಗ್ಲಿತ್ತಾಗಿ. ಹಾಗೆ ಇಷ್ಟು ಎತ್ತರಕ್ಕೆ ಹೇಗೆ ಬೆಳೆದೆ? ಹೇಗೆ ಬೆಳೆದೆ? ಕಂಡವರ ಕೈಕೂಸಾಗಿ ಬೆಳೆದೆ ನಾನು. ಸಣ್ಣವಳಾದುತ್ತಾ ನನ್ನನ್ನು ಎತ್ತಿ ಮುದ್ದಾಡುವುದಕ್ಕೆ ಮುಂದಾಗಿದ್ರು ಹುರಿದ ಜನರು ಪ್ರತಿಯೊಬ್ಬರು ಕೂಡ ಪಾಲನೆ ಮಾಡ್ತಾ ಇದ್ರು, ಹಾರೈಕೆ ಮಾಡ್ತಾ ಇದ್ರು. ತಿನ್ನುವುದಕ್ಕೆ, ಉಣ್ಣುವುದಕ್ಕೆ, ತೊಡುವುದಕ್ಕೆ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನನಗೆ ಕೊಟ್ಟಿದ್ದಾರೆ. ಎಷ್ಟು ಎತ್ತರಕ್ಕೆ ಬೆಳೆಸಿದ್ದಾರೆ. ಆದ್ರೆ ನನಗೊಂದು ಹೆಸರಿಟ್ಟಿದ್ದಾರೆ. 3 ಲೋಕದಲ್ಲೂ ಕೂಡ
ಅತಿಯಾದಂತ ರೂಪವನ್ನು ಪಡೆದುಕೊಂಡಂತ ನನಗೆ ಮೋಹಿನಿ ಮೋಹಿನಿ. ಹೌದು, ಮೋಹಿನಂತೆ ಹೆಸರಿಸಿದ್ದಾರೆ. ಹೌದಾ? ಆದ್ರೆ ಒಂದು ವಿಚಾರ, ಪ್ರಾಯಕ್ಕೆ ಬಂದಂತ ಹೆಣ್ಣು ಮಗಳು ನಾನು ಪ್ರಾಯ ಪ್ರಬುದ್ಧಿ ಆಗಿದ್ದೇನೆ. ಹಾಗಾಗಿ ಸ್ವಲ್ಪ ತಿರುಗಾಟವನ್ನು ಮಾಡಬೇಕು. ಹಾಗಲ್ಲ, ಯಾಕೆಂದ್ರೆ ಹೆಣ್ಣು ಮಕ್ಕಳಿಗೆ ಸಣ್ಣವದಲ್ಲಿ ತನ್ನ ತಂದೆ ತಾಯಿರ ಆಶ್ರಯದಲ್ಲಿ ಇರ್ತಾರಂತೆ. ಪ್ರಾಯಕ್ಕೆ ಬಂದ ನಂತರ ಮದುವೆಯಾದ ಬಳಿಕ ಗಂಡ ಜೊತೆ ಇರ್ತಾರಂತೆ. ಈಗ ಪ್ರಾಯ ಪ್ರಬುದ್ಧಿ ನಾನು, ನನಗೆ ಸರಿಯಾದಂತಹ ಜೊತೆ ಬೇಕು. ಆಹಾ, ಗಂಡ ತಿರುಗಾಟವಾಗುವುದಕ್ಕೆ ಮದುವೆ ಆಗಿಲ್ಲ ನಂಗೆ. ಹೌದಪ್ಪ. ಹಾಗಾಗಿ ಈಗ ಸುತ್ತಾಡ್ತಾ ಬರ್ತಾ ಇದ್ದೆ. ಬರುವಾಗ ದಾರಿ ಮಧ್ಯದಲ್ಲಿ ನೀನು ಕಾಣ ಸಿಕ್ಕಿದೆ. ನೀನು ಯಾರಂತ ಗೊತ್ತಾಗ್ಲಿಲ್ಲ. ನೀನಂತ ಪರಿಚಯವನ್ನು ಹೇಳಿಕೊಂಡಂತಾದ್ರೆ ನನಗೆ ಸಿಗುವುದಕ್ಕೆ ಸಾಧ್ಯವಾಗ್ತದೆ ತಾನೆ. ಯಾರು? ಮನಸ ತಂದ ಕೈಗೊಂಡು ಸೇವೆಯನು ಕೈಗೊಂಡು ಸೇವೆಯನು ದಿಂಡು ಗೆಲುವ ಕಂಡರೆ ನಿನಗೆನೆ ಯವನ ಮುದಗೊಳ್ಳಿದೆ ನಡೆದರುವುದಲ್ಲ ಎಲ್ಲಯ ಅಖಂಡ ಭಾಗ್ಯಗಳ ನಿತ್ಯ ಸುಖಗೊಂಡು ಬಾಳುವುದು ಉಂಡು ಬಾಳುವುದಲೇ ಪುಂಡರೀಕಾಂಬಿ ನಿತ್ಯ ಉಂಡು ಬಾಳುವುದಲೇ ಪುಂಡರೀಕಾಂಬಿಗೆ ಬ್ರಹ್ಮಾಂಡಗಳಾಳುವೇನೋ ಸುಂದರಿ ಮೋಹಿನಿ. ವೀರ, ಕಂಡಂತಹ ನನ್ನ ಬಗ್ಗೆ ತಿಳಿದುಕೊಳ್ಳುವಂತಹ ಆಸಕ್ತಿಯನ್ನು ನೀನು ಪ್ರಕಟಿಸಿರುವೆ. ಹೌದು, ಸಾಮಾನ್ಯನಲ್ಲ, ಚಂಡ ಪರಾಕ್ರಮಿ, ಗಂಡುಗಲಿಗಳ ಗಂಡು, ದಂಡ ವಿಕ್ರಮಿ, ತ್ರಿಭುವನಾಧಿಕಾರವನ್ನು ಹೊಂದಿದ ಭಂಡಾಸುರ. ಸತ್ಯ. ಹೌದು. ಏನಾಯ್ತು? ಯಾಕಂದ್ರೆ ಭಂಡಾಸುರ ಸತ್ತು ಹೋಗಬೇಕು? ಸತ್ತು ಹೋಗೋದಕ್ಕೆ ನಿರ್ಣಯ ಹೇಳಿದಲ್ಲ ನಾನು. ಸತ್ತೇ ಹೋಗುವಂತ ನೀನು ನನ್ನ ಬುದ್ಧಿಗೆ ಹೇಳಿದೆ ನಾನು. ನಿನ್ನ ಬುದ್ಧಿಗೆ? ಹೌದಪ್ಪ. ವಿಷ್ಣು ವೀರಾದಿರತ್ತ ನೀನು ನನ್ನ ಹತ್ತಿರಕ್ಕೆ ಬರುವಾಗ ನಿನ್ನ ಪರಿಚಯ ಇಲ್ಲದೆ ಹೋಯ್ತಲ್ಲ, ಅದಕ್ಕೆ ಬುದ್ಧಿಗೆ ಇದೆ. ಹಾಗಿದ್ರೆ ನನ್ನ ಬಗ್ಗೆ ಕೇಳಿ ಹೌದಪ್ಪ. ನೋಡಿ ಪರಿಚಯ ಇಲ್ಲ. ಕೇಳಿ ತಿಳಿದುಕೊಂಡಿದ್ದೇನೆ. ಹಲವು ಸಲ ಹಾಗೆ ಆಗುತ್ತದೆ. ಹೇಗೆ? ಮಹಾತ್ಮರ ಪ್ರಸಿದ್ಧರ ಹೆಸರನ್ನು ನಾವು ಕೇಳಿರ್ತೇವೆ, ಕಣ್ಣಿಂದ ಕಂಡಿರುವುದಿಲ್ಲ. ಸರಿ. ಆಗ ಹೀಗೆ ಅಂಗಿಸಿಕೊಳ್ಳುವುದು ಸಹಜ. ಹೌದು, ಸಾಮಾನ್ಯ ಅಲ್ಲ ಅಂತ ಹೇಳಿದೆ. ಹಾಗಿದ್ರೆ ಏನು ನನ್ನ ಸಾಧನೆ? ತ್ರಿಭುವನಾಧಿಕಾರವನ್ನು ಹೊಂದಿದವ, ದೇವತೆಗಳೆಲ್ಲ ಅಡಿಯಾಳ, ಅನವರತವು ನಮ್ಮ ಪಾದ ಸೇವೆಗಾಗಿ ಸಾಲುಗಟ್ಟಿ ನಿಲ್ಲುವಂತಹ ಬಗೆಯಾಗಿ ಹೋಗಿದೆ. ಹೌದಾ? ಬೇಕಾದಂತಹ ಸಂಪದವನ್ನೆಲ್ಲ ಕ್ರೋಢೀಕರಿಸಿದವ, ಶೂನ್ಯಕಾಪುರವನ್ನು ಸಂಪದ್ಭರಿತವಾದಂತಹ ನಗರವನ್ನಾಗಿಸಿದವ. ಸರಿ. ಈಗ ಕುಬೇರ ನನ್ನ ಹತ್ರಕ್ಕೆ ಬರುವುದು ಸಾಲ ಬೇಕಾಗಿ. ಹೌದಾ? ಅಷ್ಟು ಶ್ರೀಮಂತರಾಗಿ. ಅಯ್ಯೋ, ಇಂದ್ರಾಗ್ನಿವರುಣರೇ ಮೊದಲಾದವರು ಅನವರತ ನನ್ನ ಪಾದ ಸೇವಕರಾಗಿ ಈ ಹಸಾದ ಏನಾಗಬೇಕು ಇವತ್ತು ಅಂತ ಕೇಳ್ತಾ ಇದ್ದಾರೆ. ಅಷ್ಟೆಲ್ಲ ವೈಭವವನ್ನು ಹೊಂದಿದಮ್ಮ. ಆದ್ದರಿಂದ ನಿನಗೊಂದು ಸರಿಯಾದ ಅವಕಾಶ. ಹೌದು. ಓ ಪುಂಡರೀಕಾಂಬಕಿ, ಏನಯ್ಯ? ಹೇಗೂ ನಿನಗೆ ಹಿಂದೆ ಮುಂದೆ ಇಲ್ಲ. ಹಿಂದೆ ಮುಂದೆ ಅಂತ ಬಂದು ಬರಗದವರು ಯಾರಿಲ್ಲ. ನಾನು ಬಟ್ಟಿಗಳಾಗಿದ್ದೇನೆ. ನಿನ್ನನ್ನು ನೋಡಿ ನಮಗೆ ಆದಿ ಉಂಟಾಗಿದೆ. ಹಾಗೆಂದ್ರೆ ಮುಖ ಬಂದಿದೆ. ಹೌದಾ? ಸಂತೋಷ ಆಗಿದೆ. ಕೆಲಸ ಮಾಡುವ. ಹೇಗೆ? ಸುಲಭದಲ್ಲಿ ಮುಗಿಸುವಲ್ಲ. ಸುಲಭದ್ರೆ ಅಂದ್ರೆ ಅದು ಉಂಡು ಬಾಳೆ. ಯಾರು ಉಂಡದ್ದು?
ಕರುತ್ತಿಲ್ಲ ಉಣ್ಬೇಕಂತೆ. ಮತ್ತೆ ಉಂಡು ಬಾಳೆ ಉಂಡ ಬಾಳೆ ಉಂಡ ಬಾಳೆಲ್ಲ ಉಂಡು ಬಾಳೆ. ಉಂಡು ಬಾಳು ಇರದ ಸುಖಗೊಂಡು ಆ. ಬೇಕಾದ ಸುಖವನ್ನು ಉಂಡು ಆ. ಬಾಳೆಲೇ ಆ. ಮದುವೆ ಆಗಬೇಕಾ? ಅಯ್ಯ ನನ್ನನ್ನು ಗೀತೆಗಳನ್ನು ಲಾಲಿಸುತ್ತ ಇಲ್ಲ ಈ ಸಂದಿಗೆನೋ ವರಿಸುವ ನಿರ್ಣಯದಲ್ಲಿ ನಾನು ಸಮಮನದವನ ಆಗಲಿಯನ್ನು ಅರಜನ ಎಲ್ಲ ಅಗಲದೆ ಸುಖವನೀಗೆ ಎನ್ನುತ್ತ ಅರಜನ ಎಲ್ಲ ಅಗಲದೆ ಸುಖವನೀಗೆ ಎನ್ನುತ್ತ ನಿರ್ಣಯ ಪಾದಯ ತೀರಿಸದೆ ತಿದ್ದಗೆ ಲಾಲಿದು ಐದಂದಿಗೆ ಅಯ್ಯ ನಿನ್ನ ಮಾತನ್ನು ಕೇಳುವಾಗ ನಗು ಬರ್ತಾ ಇದೆ, ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ಸಂತೋಷ ನಗು ಯಾಕೆ? ನಿನ್ನ ಹೋದತ್ತಿನ ತೇಜಸ್ಸನ್ನು ಕಂಡಾಗ ವೀರಾದಿ ವಿರಾತ್ತರಿನ ಪರಿಚಯ ಇಲ್ಲದೆ ಹೋಯ್ತಲ್ಲ, ಅದಕ್ಕಾಗಿ ಪರಿಚಯ ಕೇಳಿಕೊಂಡೆ. 3 ಲೋಕದಲ್ಲೂ ಕೂಡ ನಿನ್ನಂತ ವೀರಾದಿ ವೀರರು ಯಾರಿಲ್ಲ. ಹೌದು ತಾನೆ? ಸ್ವರ್ಗ ಲೋಕವನ್ನು ಸ್ವಾಧೀನಪಡಿಸಿಕೊಂಡೆ, ಇಂದ್ರಾದಿ ಸುಬ್ಬರನ್ನು ಜೊತೆಗೆಸಿಕೊಂಡೆ. ಹಾಗಾಗಿ ಸ್ವರ್ಗ ಮರ್ತ್ಯ ಪಾತಾಳಂತ 3 ಲೋಕಕ್ಕೆ ನೀನೇ ಅಧಿಕಾರಿ. ಅದು ಕೂಡ ನನ್ನನ್ನು ಕಂಡಾಗ ಮದುವೆ ಆಗಬೇಕೆಂಬಂತ ಹಂಬಲ ಹೆಚ್ಚಾಗುತ್ತಾ ಇದೆ. ಯಾಕೆ? ಚಂದದ ಹೆಣ್ಣು ಈಕೆಯನ್ನು ಮದುವೆ ಆದಂತಾದ್ರೆ ತನ್ನ ಬಾಳ ಸಂಗಾತಿಯನ್ನಾಗ ಮಾಡಬೇಕು. ಹೌದಯ್ಯ, ಆದ್ರೂ ಒಂದು ವಿಚಾರ ಉಂಟು. ಹೀಗೆ ತಿರುಗಾಟಕ್ಕೆ ಬರುವಂತ ಹೊತ್ತಿನಲ್ಲಿ ನಾನು ಇಷ್ಟರವರೆಗೆ ನನಗೆ ಸರಿಯಾದಂತ ಜೊತೆ ನನಗೆ ಸಿಕ್ಕಲಿಲ್ಲ. ಅದಕ್ಕಾಗಿ ಅರಸುತ್ತಾ ಇಲ್ಲಿವರೆಗೆ ಬಂದು ನಿನ್ನಲ್ಲಿ ಮಾತಾಡಿಕೊಂಡೆ. ಮಾತಾಡುವಾಗ ನಿನ್ನ ಮನಸ್ಸಿನ ಅಭಿಪ್ರಾಯ ಏನೆಂದು ಅರ್ಥೈಸಿಕೊಂಡೆಲ್ಲ. ನಿನ್ನನ್ನು ನೋಡುವಾಗ ಮದುವೆ ಆಗಬೇಕು, ನೀನು ಹೇಳಿದಂತ ಮಾತನ್ನು ಒಪ್ಪಿಕೊಳ್ಬೇಕು, ಮದುವೆ ಆಗಬಹುದಿತ್ತು. ನನ್ನ ಬಗ್ಗೆ ಮೊದಲ ತಿಳಿದಿರುವೆ. ಹೌದು. ಹೇಗೆ? ನಿನ್ನ ಬಗ್ಗೆ ಹೌದು, ನಿನ್ನ ಬಗ್ಗೆ ನಾನು ಚೆನ್ನಾಗಿ ತಿಳಿದುಕೊಂಡಿದ್ದೇನೆ. ಎಲ್ಲರನ್ನು ಹೊಗಳುತ್ತಾ ಇದ್ದಾರೆ. ನಿನ್ನನ್ನು ಹೊಗಳುವಾಗ ಮನಸ್ಸಿನಲ್ಲಿ ಒಂದು ಬಯಕೆ ಮೂಡಿತು ನನಗೆ. ಮದುವೆ ಆಗಬೇಕಿದ್ರೆ, ಈ ಪ್ರಪಂಚದಲ್ಲಿ ಸುಖವನ್ನು ಪಡೆಯಬೇಕಿದ್ರೆ ನಿನ್ನಂತ ವ್ಯಕ್ತಿಯನ್ನು ಮದುವೆ ಆಗಬೇಕು. ಹೌದಪ್ಪ, ಹುಡುಕಿಕೊಂಡು ಬಂದೆ. ಆದ್ರೆ ಒಂದು ತೊಡಕು ಉಂಟಲ್ಲ. ಯಾಕಿದ್ರೆ ಪುರುಷರ ಬಗ್ಗೆ ನನಗಿಷ್ಟರವರೆಗೆ ತಿಳಿಲಿಲ್ಲ. ಆದ್ರೆ ತಿಳಿದವರನ್ನು ಮಾತನ್ನು ಹೇಳುತ್ತಾರೆ, ಕೆಲವರು ನಂಬಿಕೆ ಮಾತನ್ನು ಹೇಳುತ್ತಾರೆ. ಆ ಪ್ರಕಾರವಾಗಿ ನಡೆಯುವುದಿಲ್ಲವಂತೆ. ಹಾಗಾಗಿ ನನ್ನನ್ನು ಮದುವೆ ಆಗುವುದಕ್ಕೆ ನೀನು ಒಪ್ಪಿಕೊಂಡೆ. ಆದ್ರೇನು ಮಾಡೋಣ ಹೇಳು? ನನ್ನ ಒಂದು ಕೋರಿಕೆ ಉಂಟು. ಹೌದು, ಅದನ್ನು ಈಡೇರಿಸಿ ಕೊಡ್ತೀಯ ನೀನು? ಯಾವುದು? ಬೇರೇನಲ್ಲ,
ನನ್ನನ್ನು ಮದುವೆ